ಹರ್ಷಿತಾ. ಕನ್ನಡ ಪ್ಲಸ್ ಚಾನೆಲ್ಗೆ ಸ್ವಾಗತ. ಅಖಿಲ ಭಾರತೀಯ ಕೊಂಕಣಿ ಪರಿಷತ್ ಮನೋಮಿಲನ ಕಾರ್ಯಕ್ರಮ. ಕಾರವಾರದ ಸದಾಶಿವಗಢದಲ್ಲಿ ಅಖಿಲ ಭಾರತೀಯ ಕೊಂಕಣಿ ಪರಿಷತ್ ಮನೋಮಿಲನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಕೊಂಕಣಿ ಲೇಖಕರಾದ ಅಕಲ್ಪಿತಾ ರಾವುತ್ ದೇಸಾಯಿ, ದೇವಿದಾಸ್ ರಾಮಚಂದ್ರ ಕದಂ, ಕಾರವಾರ ಸದಾಶಿವಗಢದ ಸಮಾಜ ಸೇವಕರಾದ ಬೇಬಿ ರಾಣೆ, ಅಖಿಲ ಭಾರತೀಯ ಕೊಂಕಣಿ ಪರಿಷತ್ ಅಧ್ಯಕ್ಷೆ ಉಷಾ ಉಲ್ಲಾಸ್ ರಾಣೆ, ಸಹ ಕಾರ್ಯದರ್ಶಿ ಗೌರೀಶ್ ಬೆಣ್ಣೇಕರ್, ಕೊಂಕಣಿ ಲೇಖಕ ಹಾಗೂ ಕವಿಗಳಾದ ಸಂದೇಶ್ ಬಾಂದೇಕರ್ ಉಪಸ್ಥಿತರಿದ್ದರು. ಉಪಸ್ಥಿತರಿದ್ದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿದ್ದ ಗಣ್ಯರು ಮನೋಮಿಲನ ಪ್ರಯುಕ್ತ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದರು. ಹಾಗೆ ಕಾರವಾರದ ಕೊಂಕಣಿ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ಕೊಂಕಣಿ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಪುಟ್ಟ ಮಕ್ಕಳಿಂದ ಸಾಂಸ್ಕೃತಿಕ ಚಟುವಟಿಕೆ ನಡೆಯಿತು. Then he started to sing in Carnatic flute. Hi. Twinkle, twinkle, little star, how I wonder what you are. Nahi bhav mana deva mala pav. Mani nahi bhav mana deva mala pav. Mani nahi bhav mana deva mala pav. Mani nahi bhav mana deva mala pav. Deva आशाने भेटायचं नाही रे. देवा आशाने भेटायचं नाही रे. देव आशाने भेटायचं नाही रे. देव आशाने भेटायचं नाही रे. देव बाजारचा भाजीपाला नाही रे. देव बाजारचा भाजीपाला नाही रे. कलाकारांनी वाटो घेतलो तांकां एक मोगाची भेटवण आम्हाला भेटयता. आमी ह्या भुरग्यांनी लागून घेवची. एक कार्यक्रम बरोसो कोणी हांगा नॉन रिजोवपाचो केलो. शेवटाक मनोमिलन म्हणल्यार कितें? यो मनोमिलन म्हणल्यार कितें? आपली जे संस्कार आसात, कल्चर आसा, जे हांगा तुमी भुरग्याच्या रूपान तरी प्रेजेंट जाले अशें म्हाका दिसता. मनीस जरी कोंकणी उरलो तितलोच पुरो जाता. आमी वेगवेगळे तरेन आमी ज्ञान घेतात, कळ्ळें? आणि त्या खातीर सगळ्याचे परिषदेतर्फे सगळ्यांक देव बरें करूं म्हणटा.
ಆಶಾ ಪಾಲನ್ಕರ್, ರಾಜು ಕೋಳಂಕರ್, ವಿನಾಯಕ್ ಸಾವಂತ್, ರಾಜೇಶ್ ಹೊಸಾಳಿಕರ್ ಮತ್ತು ಕೊಂಕಣಿ ಪ್ರೇಮಿಗಳು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡುತ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡುತ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.